ಕಿನ್ಯ ಬೆಳರಿಂಗೆ ಜನಸೇವಾ ಕೇಂದ್ರದ ವತಿರ್ದು ಹಮೀದ್ ಕಿನ್ಯಾರೇನ ನೇತೃತ್ವಡ್ ಆಯುಷ್ಮಾನ್ ಕಾರ್ಡ್ ನೋಂದಣಿ ಕಾರ್ಯಕ್ರಮ ಶುಕ್ರವಾರ ನಡೆತಂಡ ಮಿಂಪ್ರಿದ ಸೈಯದ್ ಅಲವಿ ತಂಗಳ್ ದುವಾ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. صراط الذين أنعمت عليهم غير المغضوب عليهم ولا الضالين. الله أحد الله الصمد لم يلد ولم يولد قل هو الله أحد الله الصمد الله الصمد لم يلد الرحمن الرحيم قل أعوذ برب من شر حاسد إذا حسد بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس الذي أنعم علينا وهدانا إلى دين الإسلام. اللهم صل وسلم على رسولك سيدنا محمد وعلى آل سيدنا مولانا محمد. اللهم إنا نسألك بحق الفاتحة المعظمة وسب المثاني أن تغفر لنا كل خير وأن تتفضل علينا بكل خير وأن تجعلنا من أهل الخير وأن تعملنا يا مولانا معاملتك أهل الخير وأن تحفظنا في أدياننا وأنفسنا وأولادنا وأصحابنا وأحبابنا من كل مهنة وفتنة وبؤس وغير إنك ولي لكل خير وتفضل بكل خير وعز لكل خير وصل كل مرادنا ولمقصودنا وقنا أمراضنا وكل حاجاتنا يا قاضي الحاجات. اللهم ادفع بلياتنا يا دافي البليات. اللهم ادفع بلياتنا يا دافي البليات. اللهم لا تفضل بيننا وبين رؤوس الخلائق لا في الدنيا ولا في الآخرة. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. وصلى الله تعالى وسلم على خير خلقه سيدنا محمد وعلى آله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ಈ ಬಗ್ಗೆ ಪೊಲಪ್ಕೋರ್ನ ಕಿನ್ಯ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಮೀದ್ ಕಿನ್ಯ ಪರಿಸರದ ಜನಗಳಿಗೆ ಪೇರಜನ ಆಪಿನ ನೆಟ್ಟಿಡು ಬೊಕ್ಕ ಕುಡ್ಲಗ ಪೋಪುನೇನು ತಪ್ಪಾಯರ ಬೋರ್ಡಾದು ಜನಸೇವಾ ಕೇಂದ್ರನು ಮೂರ್ಲು ಶುರು ಮಾಡ್ತದ ಮಾತಾ ಸಾರ್ವಜನಿಕರು ಉಚಿತವಾದ ಆಯುಷ್ಮಾನ್ ಕಾರ್ಡ್ ಪಡೆಯೋಡು ಪಂಪಿನ ನೆಟ್ಟಿಡು ತಲಪಾಡಿದ ಅಶ್ರಫ್ ಬೊಕ್ಕ ಮುಸ್ತಾಫರನ್ನ ಸಹಕಾರಡು ಈ ಕಾರ್ಯಕ್ರಮನ ಅಟೆಂಡ್ ಮಾಡ್ತದ. ಸಾರ್ವಜನಿಕವಾದ ಒವ್ವೇ ಶುಲ್ಕನ್ನು ಪಡೆಯುವಂತೆ ಜನಸೇವಾ ಕೇಂದ್ರದ ಸರ್ಕಾರದ ಪೋಪನ ವೆಚ್ಚನು ತಂಕ್ಲಿನ ವ್ಯವಸ್ಥೆಗೆ ಪಾವತಿ ಸಾವಕೊಂಡು ತಿಳಿಪಾಯಿರು. ಕಿನ್ಯ ಜನಸೇವಾ ಕೇಂದ್ರದಲ್ಲಿ ಕಿನ್ಯ ಬೆಳರಿಂಗೆ ಪರಿಸರದಲ್ಲಿರುವ ಕಿನ್ಯ ಗ್ರಾಮವನ್ನು ಗುರಿಯಾಗಿಟ್ಟುಕೊಂಡು ಮತ್ತು ಕಿನ್ಯ ಆಸುಪಾಸಿನ ಎಲ್ಲ ಜನರಿಗೆ ಉಪಕಾರ ಆಗಬೇಕು, ಎಲ್ಲ ಕೆಲಸ ಕಾರ್ಯಗಳು ಇಲ್ಲೇ ಆಗಬೇಕು, ಕೆಲಸವನ್ನು ಬಿಟ್ಟು ಮಂಗಳೂರಿಗೆ ಅಲೆದಾಡುವುದನ್ನು ತಪ್ಪಿಸಲಿಗೋಸ್ಕರ ಇಲ್ಲಿಯ ಜನರ ಹಿತಗೋಸ್ಕರ ನಾವೊಂದು ಸ್ಥಾಪನೆ ಮಾಡಿದಂತಹ ಕಿನ್ಯ ಜನಸೇವಾ ಕೇಂದ್ರವನ್ನು ಇವತ್ತು ಇಲ್ಲಿ ಆ ಕೇಂದ್ರದಲ್ಲಿ ನಾವು ಜನರಿಗೋಸ್ಕರ ಈ ಭಾಗದಲ್ಲಿರತಕ್ಕಂತಹ ಎಲ್ಲ ಸಾರ್ವಜನಿಕರು ಉಚಿತವಾಗಿ ಆಯುಷ್ಮಾನ್ ಕಾರ್ಡನ್ನು ಪಡೆದುಕೊಳ್ಳಬೇಕೆಂಬ ನಿಟ್ಟಿನಲ್ಲಿ ನಾವು ತಲಪಾಡಿಯ ಅಶ್ರಫ್ ಮತ್ತು ಮುಸ್ತಫರವರ ಸಹಕಾರದಿಂದ ಅವರ ಟೆಕ್ನಿಕಲ್ ನುರಿತವರಿಂದ ಈ ಒಂದು ಆಯುಷ್ಮಾನ್ ಕಾರ್ಯಕ್ರಮವನ್ನು ಕಿನ್ಯ ಪರಿಸರದಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತು ಸಾರ್ವಜನಿಕವಾಗಿ ಯಾವುದೇ ಶುಲ್ಕವನ್ನು ನಾವು ಪಡೆಯದೆ ನಮ್ಮ ಜನಸೇವಾ ಕೇಂದ್ರದಿಂದ ಅದನ್ನು ಸರಕಾರಕ್ಕೆ ಹೋಗುವ ವೆಚ್ಚವನ್ನು ಪಾವತಿ ಮಾಡಿ ನಾವು ನಮ್ಮದೇ ವ್ಯವಸ್ಥೆಯಲ್ಲಿ ಕಿನ್ಯ ಪರಿಸರ ಹಾಗೂ ಆಸುಪಾಸಿನ ಜನರಿಗೆ ಉಚಿತವಾಗಿ ನಾವು ಆಯುಷ್ಮಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ವಿಶೇಷ ಯೋಜನೆಯಾದಂತಹ ಈ ಯೋಜನೆಯಲ್ಲಿ BPL ಕಾರ್ಡುದಾರರಿಗೆ ರೂಪಾಯಿ 5 ಲಕ್ಷವರೆಗೆ ಉಚಿತವಾಗಿ ಯಾವುದೇ ಸರ್ಕಾರದ ಕೆಲವು ರೋಗಗಳಿಗೆ ಶುಶ್ರೂಷೆಯನ್ನು ನೀಡಲಿಕ್ಕಾಗುತ್ತದೆ. ಅದು ಕೆಲವು ಸರ್ಕಾರ ನಿಗದಿಪಡಿಸಿದ ಆಸ್ಪತ್ರೆಗಳಲ್ಲಿ ಮತ್ತು APLನವರಿಗೂ ಸಾಧಾರಣ 30% 1.5 ಲಕ್ಷದವರೆಗೆ ಇದರ ಪ್ರಯೋಜನವನ್ನು ಪಡೆಯಲಿಕ್ಕಾಗ್ತದೆ. ಮತ್ತು ಆಯುಷ್ಮಾನ್ ಕಾರ್ಡ್ ಮಾಡಲಿಕ್ಕೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಯಾವುದೇ ಭಾಗದಲ್ಲೂ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇದ್ದರೆ ಮಾಡಲಿಕ್ಕೆ ಅವಕಾಶಗಳಿರುತ್ತವೆ. ಇದು ಒಂದು ಕುಟುಂಬದ ಒಬ್ಬನಿಗೆ ಮಾತ್ರ ಸೀಮಿತವಲ್ಲ, ಒಂದು ಕುಟುಂಬದಲ್ಲಿ ಎಷ್ಟು ಜನರು ಇರ್ತೀರಾ ಪ್ರತಿಯೊಬ್ಬನಿಗೂ ಆಯುಷ್ಮಾನ್ ಕಾರ್ಡ್ ಮಾಡಲಿಕ್ಕೆ ಅವಕಾಶಗಳಿವೆ. ಈ ಪ್ರಯೋಜನವನ್ನು ಈ ಭಾಗದ ಎಲ್ಲ ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮತ್ತು
ಇದಕ್ಕೆ ಮೊದಲು ಕೆಲವು ಸಂಘಟನೆಗಳು ಇಲ್ಲಿ ಮಾಡಿದ್ದವು. ಅವರು ಮಾಡದೆ ಉಳಿದಂತಹ ಯಾವುದೇ ಜನರಿದ್ದರೂ ತಾವು ತಮ್ಮ ಹಣವನ್ನು ನೋಡದೆ ಯಾವುದೇ ಶುಲ್ಕವನ್ನು ನೀಡದೆ ಉಚಿತವಾಗಿ ಇಲ್ಲಿ ಬಂದು ಪಡೆಯಬಹುದು. ಇದನ್ನು ನಾವು ಸಾರ್ವಜನಿಕರಿಗಾಗಿ ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಎಲ್ಲರೂ ಇದರ ಪ್ರಯೋಜನವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ಕೇಳಿಕೊಳ್ಳುತ್ತಾರೆ. ಕಿನ್ಯ ಪರಿಸರದ ಆಸುಪಾಸಿನ ಜನರಿಗೆ ಕಿನ್ಯ ಗ್ರಾಮದ ಪ್ರಥಮ ಆದ್ಯತೆಯನ್ನು ನಾವು ಕೊಡ್ತಾ ಇದ್ದೇವೆ. ನಮ್ಮ ಗ್ರಾಮದ ಎಲ್ಲ ಸಾರ್ವಜನಿಕರು ಇದರಲ್ಲಿ ಉಚಿತವಾಗಿ ಬಂದು ಭಾಗವಹಿಸಿ ಆಯುಷ್ಮಾನ್ ಕಾರ್ಡನ್ನು ಪಡೆದು ಸರ್ಕಾರದ ಆ ಗುರಿ, ಸರ್ಕಾರದ ಆ ಯೋಜನೆ ಕಡೆಯ ಜನರಿಗೆ ಸಿಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಮಗೆ ನಮ್ಮ ಶಾಸಕರು ನಾಯಕರಾದಂತಹ UT ಖಾದರ್ ಅವರ ಮಾರ್ಗದರ್ಶನ ಪ್ರಕಾರ ಹಾಗೂ ಸಂತೋಷ್ ಕುಮಾರ್ ಶೆಟ್ಟಿಯವರ ಮಾರ್ಗದರ್ಶನ ಪ್ರಕಾರ ಮತ್ತು ಇಲ್ಲಿಯ ಜಮಾತ್ ಅಧ್ಯಕ್ಷರುಗಳ ಎಲ್ಲ ಸಾರ್ವಜನಿಕರ ಧಾರ್ಮಿಕ ಮುಖಂಡರುಗಳ ಸಂಘಟನೆಗಳ ಮುಖಂಡರುಗಳ ಬೇಡಿಕೆ ಮೇರೆಗೆ ನಾವು ಈ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಹಕಾರ ಕೊಟ್ಟಂತಹ ಈ ಗ್ರಾಮದ ಎಲ್ಲ ಸಾರ್ವಜನಿಕರಿಗೆ, ಸಂಘಟನೆಯ ಮುಖಂಡರುಗಳಿಗೂ, ಧಾರ್ಮಿಕ ಮುಖಂಡರುಗಳಿಗೂ, ರಾಜಕೀಯ ಮುಖಂಡರುಗಳಿಗೂ, ಪಂಚಾಯತ್ ಸದಸ್ಯರುಗಳಿಗೂ ಎಲ್ಲರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಿನ್ಯ ಕೇಂದ್ರ ಜಮಾತದ ಅಧ್ಯಕ್ಷರು ಇಸ್ಮಾಯಿಲ್ ಹಾಜಿ, ಶ್ರೀ ಮಲರಾಯ ಧೂಮಾವತಿ ಭಂಡಾರ ಇಲ್ಲದ ಅರ್ಚಕರು ಶ್ರೀ ಕಿಶೋರ್ ಪೂಜಾರಿ, ಬಿಲ್ಲವ್ ಮುಖಂಡರು ಶ್ರೀ ನಾರಾಯಣ್ ಪೂಜಾರಿ, ಅನ್ಸಾರುಲ್ ಮಸಾಕಿನ್ ಅಸೋಸಿಯೇಷನ್ ಅಧ್ಯಕ್ಷರು ಸಿದ್ದಿಕ್ ಕಲ್ಲಾಂಡ, ಮಹಾಮಾಯಿ ಯುವಕ ಮಂಡಲದ ಅಧ್ಯಕ್ಷರು ಬಾಬಾ, STMC ಅಧ್ಯಕ್ಷರು ಬಾವು, ಮಿಂಪ್ರಿ ಬೂತ್ ಅಧ್ಯಕ್ಷರು ಹಮೀದ್, ಮಾಜಿ ಪಂಚಾಯತ್ ಸದಸ್ಯರು ಆಶಾಲತಾ, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.